ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಂಜ್ ಪ್ರಕರಣ ಬೆಳಕಿಗೆ ಬಂದಿದೆ. ರಸ್ತೆಯಲ್ಲಿ ಸಾಗುತ್ತಿದ್ದ ಕಾರಿಗೆ ಅಡ್ಡ ಬಂದಿದ್ದು ಅಲ್ಲದೆ ಕಾರು ಚಾಲಕನ ಮೇಲೆಯೇ ಆಟೋ ಚಾಲಕನೊಬ್ಬ ಆಟಾಟೋಪ ತೋರಿಸಿರುವ ಘಟನೆಯೊಂದು ನಗರದ ಸರ್ಜಾಪುರ ರಸ್ತೆಯಲ್ಲಿ ನಡೆದಿದೆ. ಮಾರ್ಚ್ 25ರಂದು ರಾತ್ರಿ 8:20 ಸುಮಾರಿಗೆ ರಾಜಸ್ಥಾನದ ಅಜ್ಮೇರ್ ಮೂಲದ ಶ್ರೀರಾಜ್ ಭಾರದ್ವಾಜ್ ಮತ್ತು ಅವರ ಸಹೋದ್ಯೋಗಿ ಸರ್ಜಾಪುರ ರಸ್ತೆಯಲ್ಲಿ ಚಾಲನೆ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ರಸ್ತೆಯಲ್ಲಿ ಸಾಗುತ್ತಿದ್ದ ಆಟೋ ಚಾಲಕ ಇದ್ದಕ್ಕಿದ್ದಂತೆ ಬಲಬದಿಗೆ ಬಂದಿದ್ದಾನೆ. ಈ ವೇಳೆ ಹಿಂದೆ ಬರುತ್ತಿದ್ದ ಕಾರಿಗೆ ಸಮಸ್ಯೆಯಾಗಿದ್ದು ಚಾಲಕ ಹಾರ್ನ್ ಮಾಡುತ್ತಿದ್ದಂತೆ ಆಟೋ ಚಾಲಕ ಆಕ್ರೋಶಗೊಂಡಿದ್ದಾನೆ. ಬಳಿಕ ಕಾರು ಚಾಲಕನೇ ಸಮಾಧಾನಗೊಂಡು ಮುಂದೆ ಸಾಗಿದ್ದರೂ ಸುಮ್ಮನಾಗದ ಆಟೋ ಚಾಲಕ ಕಾರನ್ನು ಹಿಂಬಾಲಿಸಿ ಅಡ್ಡಗಟ್ಟಿದ್ದಾನೆ. ಅಲ್ಲದೆ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ವಾಹನವನ್ನು ಹಾನಿಗೊಳಿಸಿದ್ದಾನೆ. ಇದರ ಬೆನ್ನಲ್ಲೇ ಕಾರು ಚಾಲಕ ಪೊಲೀಸರಿಗೆ ಕರೆ ಮಾಡಿ ಆಟೋ ಸಂಖ್ಯೆಯನ್ನು ಹೇಳಿ ದೂರು ದಾಖಲಿಸಿದ್ದಾರೆ. ಇನ್ನು ಈ ಘಟನೆ ಬೆನ್ನಲ್ಲೇ ಭಾರದ್ವಾಜ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದು, ಆಟೋ ಚಾಲಕ ಇದ್ದಕ್ಕಿದ್ದಂತೆ ಪಥ ಬದಲಾಯಿಸಿದ್ದ, ಇದರಿಂದ 2 ವಾಹನಗಳು ಟಚ್ ಆಗಿತ್ತು. ಆದರೆ ವಾಹನಕ್ಕೆ ಯಾವುದೇ ಹಾನಿಯಾಗಿರಲಿಲ್ಲ. ಇದಾದ ಬಳಿಕ ಆಟೋ ಚಾಲಕ ನಮ್ಮ ಬೆನ್ನಟ್ಟಿದ್ದ. ನಮ್ಮ ಕಾರನ್ನು ಹಲವಾರು ಬಾರಿ ತಡೆಯಲು ಪ್ರಯತ್ನಿಸುತ್ತಿದ್ದ. ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ಕಾರಿನ ಒಳಗೆ ನುಗ್ಗಲು ಯತ್ನಿಸಿದ್ದ. ನಾವು ಯಾವುದೇ ಪ್ರತಿಕ್ರಿಯೆ ನೀಡದೆ ಸುರಕ್ಷಿತ ಪ್ರದೇಶ ತಲುಪಲು ಪ್ರಯತ್ನಿಸಿದೆವು. RGA ಟೆಕ್ ಪಾರ್ಕ್ಗೆ ತಲುಪಿದೆವು. ಕಚೇರಿ ಸ್ಥಳ ಸುರಕ್ಷಿತವೆಂದು ಭಾವಿಸಿದ್ದೆವು. ಆದರೆ ಅಲ್ಲಿಯೂ ಸುರಕ್ಷಿತವಾಗಿರಲಿಲ್ಲ. ಇಬ್ಬರು ಆಟೋ ಚಾಲಕರು ಅಲ್ಲಿಗೂ ಬಂದು ನಾವು ಕಾರಿನಿಂದ ಇಳಿಯುತ್ತಿದ್ದಂತೆ ಹಲ್ಲೆ ನಡೆಸಿದರು. ಇದೇನು ಹೊಸದಲ್ಲ. ಸಾಕಷ್ಟು ಮಂದಿ ಬೆಂಗಳೂರಿನಲ್ಲಿ ಈ ರೀತಿ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಆದರೆ ಮೌನ ತಾಳಿದ್ದಾರೆ. ಈ ಘಟನೆ ಬಳಿಕ ನಾನು ನನ್ನ ಮನಸ್ಸನ್ನು ಬದಲಾಯಿಸಿದ್ದೇನೆ. ಬೆಂಗಳೂರು ಬಿಟ್ಟು ಹೋಗುತ್ತೇನೆ. ಮತ್ತೆಂದೂ ಇಲ್ಲಿಗೆ ಬರುವುದಿಲ್ಲ. ಜಾಗರೂಕರಾಗಿರಿ, ಘರ್ಷಣೆಗಳನ್ನು ತಪ್ಪಿಸಿ. ಮುಖ್ಯವಾಗಿ ನೀವು ಯಾವುದೇ ತಪ್ಪು ಮಾಡಿಲ್ಲ ಎಂಬ ಕಾರಣಕ್ಕೆ ನೀವು ಸುರಕ್ಷಿತರಾಗಿದ್ದೀರಿ ಎಂದು ಭಾವಿಸಬೇಡಿ ಎಂದು ಹೇಳಿದ್ದಾರೆ. ಘಟನೆ ಬೆನ್ನಲ್ಲೇ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಏತನ್ಮಧ್ಯೆ ಆಟೋ ಚಾಲಕ ಕೂಡ ಕಾರು ಚಾಲಕರ ಮೇಲೆ ಆರೋಪ ಮಾಡಿದ್ದು, ಕಾರು ಟಚ್ ಆಗಿ ನನ್ನ ವಾಹನಕ್ಕೆ ಹಾನಿಯಾಯಿತು. ಮಾತನಾಡಲು ಕಾರನ್ನು ನಿಲ್ಲಿಸುವಂತೆ ಕೇಳಿದೆ, ಆದರೆ ಅವರು ವಾಹನ ನಿಲ್ಲಿಸಲಿಲ್ಲ. ಇದು ಘಟನೆಗೆ ಕಾರಣವಾಯಿತು ಎಂದು ಹೇಳಿದ್ದಾರೆ. ಇನ್ನು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಟೀಕೆಗಳು ವ್ಯಕ್ತವಾಗ್ತಿವೆ.